तमसोमा ज्योतिर्गमय मृत्योर्मामृतं ಭಜಿಸುವುದು ಜಪಿಸುವುದು ನೆನೆಸುವುದು ಬಂಪ ಆ ಭಜನೆ ಒಲ್ಪ ಹಾಕೊಂಡ ಆ ಭಜನೆ ಇತ್ತನಲ್ಪ ವಿಭಜನೆ ಇಚ್ಚಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪರಶುರಾಮ ಶಾಖೆ ಬಜೀರ ಪಾವರು ಒಂದೇತ ಒತ್ತಿರ್ದು ಇನಿ ಈ ಮಣ್ಣಿರ್ದು ಗೋಮಾತಿನ ಆರಾಧನೆ ಮಲ್ಪುನಂಚಿನ ಈ ಬಜೀರದ ಗೋ ಅನಿತ ಆಶ್ರಮ ಮರೆದು ಇನೋಳಿ ದೇವಂದ ಬಿಟ್ಟು ಈಶ್ವರನ ಸನ್ನಿಧಾನಗೂ ಪಾದಯಾತ್ರೆ ಭಜನೆ ಕುಣಿತ ಭಜನೆದೊಟ್ಟಿಗೆ ಇತ್ತು ನಮ್ಮ ಸುರ ಮಲ್ಪೆರಲ್ಲ ಬರೀ ವಿಶೇಷವಾದ ಕಾರ್ಯಕ್ರಮ ಒಂಜಾತು ಜನ ನಾಸ್ತಿಕರ ಪನ್ಪುಲೆಕ್ಕ ಮೂಢನಂಬಿಕೆದ ಸಂಪ್ರದಾಯಗಳು ನಮತ್ ಸನಾತನ ಹಿಂದೂ ಧರ್ಮ ಮೂಲ ನಂಬಿಕೆನ ಪತ್ತೊಂದು ಪತ್ತನಗಳು ನಮ ಅಂಚಿನ ಮೂಲ ನಂಬಿಕೆಡೆ ಭಜನೆ ನಂಗೆ ವಿಶೇಷವಾದ ಅಂಚಿನ ಐಕೆ ಬಂದ್ಬಿಡಿ ಭಜನೆ ನಲ್ಪ ವಿಭಜನೆ ಇಚ್ಚಿನ್ ಪ್ರತಿ ಇಲ್ಲಲ್ಲ ಪುರ್ತಕ್ಕಂತನಾಗ ತುಂಬ ತುಳಸಿ ಕಟ್ಟಿಡ ದೀಪದಿದೆ ಇದಕ್ಕೆ ದೇವರನ್ನ ಗೋನಿಡು ನಾವು ಪೂಜೆ ಮಲ್ತೊಂದು ಸಂದರ್ಭಡು ಭಜನೆ ಆದ ಎರಡು ಪಕ್ಕ ಪೂಜಾ ಒಂದಿತ್ತು ಸಂಪ್ರದಾಯ ಇನಿಕೋಡಿಡು ಆಧುನಿಕತೆ ಹೆಚ್ಚ ಒಂದು ಬಂದಾಗ ಭಜನೆ ಒಂಚೂರು ನಂಗೆ ಫ್ಯಾಷನ್ ಕಮ್ಮಿ ಇದಾದ ಅದಕೊಂಡು ನಮ್ಮ ಯಾಪ ಸಂಪ್ರದಾಯದ ದೂರ ಪೋಯನ ಅಪಗ ವಾಸ್ತವ ಹಿಂದೂ ಸಮಾಜವ್ರದ್ದು ನಮ್ಮ ದೂರ ಪೋಂದಿಲ್ಲ ಅಂತ ಇನಿಕೋಡಿ ನಮಗೂ ಒಂದಿಲ್ಲ ಮಾಧ್ಯಮಗಳೇ ಈ ಮನ್ನಡೆ ಪುಟ್ಟದು ಈ ಮನ್ನಡೆ ಬೆಳೆತದು ಈ ದೇಶದ ನೀರು ಗಾಳಿನ ಪಡೆ ಒಂದು ಬೇರೆ ದೇಶಕ್ಕೂ ಜೈಕಾರ ಪಾಡೋದು ಪುಣಂಚಿನ ಈ ವ್ಯವಸ್ಥೆ ಷಡ್ಯಂತ್ರ ಈ ಮನ್ನಡ ಆವೊಂದುಂಡು ಪಡೆದಲ್ಲ ನಮ್ಮ ಸಂಸ್ಕೃತಿಯಿಂದ ದೂರ ಹೋಗೊಂದಿಲ್ಲ ಅಂತ ಅರ್ಥ ದಾಯಂಚ ಆವೊಂದುಂಡು ಪಡೆದಲ್ಲ ನಮ್ಮ ಮೂಲ ಸಂಸ್ಕಾರ ಇಂಚಿನುಂಡ ಅವೆರ್ದು ನಮ್ಮ ಮರತೊಂದು ಪೋನಾಗ ಅವೆರ್ದು ದೂರ ಪೋನಾಗ ನಮ್ಮ ಆ ದೇಶ ಪ್ರೇಮ ಹೊರತು ದೂರ ಹೋಗೊಂದು ದೇಶ ಪ್ರೇಮ ನಮ್ಮ ಭಾರತ ಮಾತೆನ ಆರಾಧನೆ ಮಾಡ್ತದೆ ಭಾರತ ಮಾತೆಗೆ ಅರ್ಚನೆ ಮಾಡ್ತದೆ ದೊಡ್ಡ ಮಂಚಿನ ಕ್ರಮ ಇವಾಗ ನಂಗೆ ದೇಶ ನಮ್ಮ ಅಪ್ಯಾಮೆ ಅಂಚೆನ ನಮ್ಮ ದೇಶ ನಂಗೆ ಅತ್ತೆ ಪ್ರೀತಿದ ಆತ ಮೋಕೆದ ಅಂದ್ರೆ ನಮ್ಮ ಲೆಕ್ಕ ಪಾಡೋದ ಐಕ್ ಪಾಡೋದೆ ಅವೇನು ನಮ್ಮ ಆ ಭಕ್ತಿನ ತೊಜಿಪಾಯರೆ ಐಕ್ ಆಡಂಬರದ ಅಗತ್ಯ ಈಚೆಗೆ ಒಂದು ಈ ಪುರ್ತಕಂತನಾಗ ಗೋಧೋಳಿ ಮುಹೂರ್ತ ಅಂತ ಬಂದ್ಪ ನಮ್ಮ ಗೋಧೋಳಿ ಮುಹೂರ್ತ ಅಂತ ಬಂದ ಗೋವುಗಳು ಗುಡ್ಡೆಗೆ ಪುಟ್ಟನಂಚಿನ ಗೋವುಲು ಕಿದಕ್ಕೆ ಬರ್ಪುನಂಚಿನ ಪುರ್ತ ಗೋಧೋಲಿ ಮುಹೂರ್ತ ಅಂತ ಬಂದ ಆ ಮುಹೂರ್ತಡು ಇನ್ನು ನಮ್ಮೈತೆ ಭಜನಾ ಕಾರ್ಯಕ್ರಮ ಶುರು ಮಾಡ್ತದೆ ಮತ್ತು ಪಾದಯಾತ್ರೆ ಪೋಯಿರಲ್ಲ ಇನಿ ಗುಡ್ಡೆಗೆ ಪುಟ್ಟನಂಚಿನ ಕೈಕಂಜಲು ಇಲ್ಲಡೆ ಬರ್ಪುಂಡು ಬಂದ್ಬಿಡ ಧೈರ್ಯ ಇಚ್ಚಿ ನರಮನೆ ಧೈರ್ಯ ಇಚ್ಚಿ ಕೈಕಂಜಲು ಅಂತ ಬಿಲ್ಕುಲ್ ಧೈರ್ಯ ಇದೆ ಬಂಡ ಗುಡ್ಡೆಗೆ ಬಿಡಿಯರ ಏರಲು ನಾವು ತಯಾರಾಗಿದೆ ಬಂಡ ಗುಡ್ಡೆಗೆ ಪುಟ್ಟನಂಚಿನ ಕೈಕಂಜಲು ಇಲ್ಲಡೆ ಬರ್ಪುಂಡು ಇಚ್ಚಿ ಗೋಲು ಅಡೆಮುಟ್ಟದ ಪರಿಸ್ಥಿತಿ ನಿರ್ಮಾಣ ಆದರೆ ಐಕೆ ಮಾಡೋದು ನಮ್ಮ ಮಕ್ಕಳ ಇಲ್ಲೆಲ್ಲ ಕಿದೆ ಕಮ್ಮಿ ಒಂದು ಬರ್ತದೆ ಕಿದೆ ಕಮ್ಮಿ ಒಂದು ಬರ್ತದೆ ಕಿದೆ ಕಮ್ಮಿ ಆಗಿರ್ತದೆ ಕೈ ಕಂಚಿಲ ಕಮ್ಮಿ ಒಂದು ಬರ್ತದೆ ಅಂಚಿನ ಸಂಪ್ರದಾಯ ಉಜಿಚೂರು ನಮ್ಮ ಮೂಲ ಸಂಸ್ಕಾರ ಇಂಚಿನ ಸಂಸ್ಕಾರ ಐತಡೆ ಪೋಯಿ ಪಂಪಣ ಸದುದ್ದೇಶಡು ಆ ಮಾತೆರೆಗಳ ಸನ್ಮಂಗಳ ಆವಡು ಪಂಪಣ ಉದ್ದೇಶಡು ವಿಶ್ವ ಹಿಂದೂ ಪರಿಷತ್ ಬಜರಂಗದ ಪರಶುರಾಮ ಶಾಖದ ಈ ನಮ್ಮ ಭಗವದ್ಭಕ್ತಿಯರ್ನಾಗ ಈ ಕಾರ್ಯಕ್ರಮ ಹೊಂದೇವೆ
ಸಂಕ್ರಮಣದ ಮುಂದೆ ಪರಿಹಾರ ಅವರಿಗೆ ನಂಬಿಕೆ ಇಂದಿನ ಪುಣ್ಯ ಕೆಲಸ ಸೇರಿದ ಮಾತೆಲ್ಲ ಪುಣ್ಯಾತ್ಮನಾಗಿ ನಮ್ಮ ಮೂರ್ತದ ಭಜನೆಗೆ ಹೋದು ಆ ಶಿವ ಸಾನ್ನಿಧ್ಯಕ್ಕೆ ವ್ಯವಸ್ಥೆ ಪಾತ್ರಗಳನ್ನು ಹೋಗುವುದು ಅಂತ ಸೇರಿದ ಮಾತ ಭಗವದ್ಭಕ್ತರಿಗೆ ಹೇಳಿದವರು ಜೊತೆಗೆ ಮಾತಾಜನಕ್ಕೆ ನನ್ನನಲ್ಲಿ ಕಾರ್ಯಕ್ರಮ ಮತ್ತೊಂದು ಕೂಡ ಈ ವೇಳೆ ಸಂಘ ಸಂಸ್ಥೆ ಪುಟ್ಟುಡು ಈ ಪುಟ್ಟುಡು ಎಲ್ಲವೂ ನಗದ ನಿರಂತರವಾದ 5 ವರ್ಷಗಳಿಗೆ ಕಾರ್ಯಕ್ರಮ ಮತ್ತೊಂದು ಬರುವುದರಿಂದ ಒಂದು ಸಂಸ್ಥೆದ ಜವಾಬ್ದಾರಿ ಹೆಚ್ಚಿನಡು ಈ ಸಂಘಟನೆ ಕಟ್ಟದ ಸಂಘಟನೆ ಬೆಳೆಪೋಣ ಜವಾಬ್ದಾರಿ ತಪ್ಪೆ ಒಂದಾರು ದಿನ ಕ್ಷೇತ್ರಡು ನಡತನಂಚಿನ ಒಂಜಿ ಬ್ರಹ್ಮಕಲಶದ ಹೊರತುಡು ಒಂಜಿ ಬಾಲ್ಯದ ಆರೋಗ್ಯ ಸರಿ ಇಜ್ಜಿ ಕ್ಯಾನ್ಸರ್ ಪೀಡಿತ ಬಾಲ್ಯಕ್ಕೆ ದದಾಲ ಏನಾದ್ರು ಸಹಾಯ ಅವಡು ಮಾಡದು ಇಡೀ ದಿನ ಲೆಕ್ಕದಲ್ಲಿ ಕ್ಷೇತ್ರ ಆ ಒಂದು ವೇಷ ಪಾಡದ ಬಿಲ್ಲದು ಅವರು ದೇವರ ಭಾಷೆಯಲ್ಲಿ ನಟ್ಟದು ಆ ನಟ್ಟಿನಂಚಿನ ದುಡ್ಡು ಸುಮಾರು ಲಕ್ಷಗಟ್ಟಲೆ ದುಡ್ಡು ಸಂಗ್ರಹ ಮಾಡ್ತದೆ ಆ ಬಾಲ್ಯದ ಆರೋಗ್ಯ ಎಡ್ಡೆ ಅವಳು ಬಂದ ರಕ್ತ ಸಂಬಂಧ ಹೆಚ್ಚಿ ಅಂಚಿನ ಬಾಲಿಗೆ ಪುರ್ನಾರು ವಿಕಿಶರ್ ಇಂಚಿನ ಪುಣ್ಯಾತ್ಮರನಾಗಲಿ ಲೆತ್ತೊಂದು ಬೈದ ಸಹೋದರನಾಗಲಿ ಕಾರ್ಯಕ್ರಮ ಮಲ್ಗೋದ್ರಿಂದ ಈಗ ನಿಜವಾದ ಭಗವಂತನ ಶ್ರೇಷ್ಠವಾದ ಖುಷಿ ಪಡೋದಿಲ್ಲ ಇಂಚಿನ ಕಾರ್ಯ ನಿತ್ಯ ನಿರಂತರವಾದ ಆವಡ ಆ ಮುಖ್ಯ ಹಿಂದೂ ಸಮಾಜ ಗೆಡ್ಡೆ ಆವಡ ಸಮಾಜಕ್ಕೆ ನಮ್ಮ ಮಾತೆರೆಗಳು ಗೆಡ್ಡೆ ಬಂದಿನ ಆ ದೇವರ ನನ್ನ ಮಾತೆಗಳ ಆಶೀರ್ವಾದ ಮಾಡ್ಬಿಟ್ಟು ನಮ್ಮ ಮೂಲ ಮಾತೆಯಲ್ಲ ಇನಿ ಭಜನೆಗೆ ಬರ್ತನಾಗಲಿ ಇನಿ ಶಿವಪಾದಯಾತ್ರೆಗೆ ಬನ್ನಿ ಎಂಕಿ ಎಡ್ಡೆ ಆವಡ ಇಲ್ಲದ ಎಡ್ಡೆ ಆವಡ ಬೈದಾಗಲಿ ಇರಲಿ ನಮ್ಮ ಸಮಸ್ತ ಮಾತ್ರ ಲೋಕವು ಸಮಸ್ತ ಸುಖಿನೋ ಭವಂತು ಬಂದು ಸಮಾಜ ಹಿಂದೂ ಸಮಾಜ ಹಾಗಾದ್ರೆ ನಮ್ಮ ಹಿರಿಯ ಮಂತನ ಪಾರಂಪರಿಕ ವ್ಯವಸ್ಥೆ ಎಂಜಿನುಂಟ ಆ ರೀತಿಯಲ್ಲಿ ಆ ದೇವದೇವರನ್ನ ನಂಬಿಕೆ ದೇವದೇವರ ನಡೆಯುತ್ತೆ ನಮ್ಮ ಪುಣ್ಯದ ಕೆಲಸ ಮಲ್ಪುಗ ಮಾತೆರೆಗಳ ಎಡ್ಡೆ ಅವರನ್ನ ನೆನಪಂದ್ರೆ ಜಯಿಸಿ ನಂತರ ಸೀಕ್ರೆಟ್ ಇನ್ಸ್ಟಿಟ್ಯೂಟ್ ಐಟಿಐನಲ್ಲಿ ಆಟೋಮೊಬೈಲ್ ಶಿಕ್ಷಣ ಮುಗಿಸಿ ಇದೀಗ ಮೆಕ್ಯಾನಿಕಲ್ ವೃತ್ತಿಯನ್ನು ಮಾಡುತ್ತಿದ್ದಾರೆ. ಇವರು ಕಾರ್ಯಕ್ರಮದಲ್ಲಿ ವೇಷವನ್ನು ಧರಿಸಿ ಅದರಿಂದ ಬಂದ ಹಣವನ್ನು ಸಾನ್ವಿ ಎಂಬ 3 ವರ್ಷದ ಮಗುವಿನ ಹೃದಯ ಸಂಬಂಧಿ ಚಿಕಿತ್ಸೆಗಾಗಿ 1 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿ ನೀಡಿರುತ್ತಾರೆ. ಮೂಡಬಿದ್ರೆಯಲ್ಲಿ ನಡೆಯುವ ಕಂಬಳದ ಸಮಯದಲ್ಲಿ ವೇಷ ಧರಿಸಿ ಭವಿತ್ ಎಂಬ 9 ವರ್ಷದ ಬಾಲಕನ ಅಡ್ರಿನೋಮೈಲೋ ನ್ಯೂರೋಪತಿ ಎಂಬ ಕಾಯಿಲೆಯ ಚಿಕಿತ್ಸೆಗಾಗಿ ರೂಪಾಯಿ 85,000ಗಳನ್ನು ಸಂಗ್ರಹಿಸಿ ನೀಡಿರುತ್ತಾರೆ. ಇತ್ತೀಚೆಗೆ ನಡೆದ ಶ್ರೀ ಕಟೀಲು ಕ್ಷೇತ್ರದ ಬ್ರಹ್ಮಕಲಶ ಸಂದರ್ಭದಲ್ಲಿ ವಿಭಿನ್ನವಾದ ವೇಷವನ್ನು ತೊಡುವ ಮೂಲಕ ರೂಪಾಯಿ 3 ಲಕ್ಷಗಳನ್ನು ಸಂಗ್ರಹಿಸಿ ನಿಹಾರಿಕಾ ಎಂಬ 5 ವರ್ಷದ ಮಗುವಿನ ಕ್ಯಾನ್ಸರ್ ಸಂಬಂಧಿ ಚಿಕಿತ್ಸೆಗಾಗಿ ನೀಡಿರುತ್ತಾರೆ. ಇದಲ್ಲದೆ ಸಾಮಾಜಿಕ ಸಂಘಟನೆಗಳಾದ ಜೈತುಲನಾಡು ಸೇವಾ ಚಾರಿಟೇಬಲ್ ಟ್ರಸ್ಟ್, ಅಮೃತ ಸಂಜೀವಿನಿ, ವೀರಾಂಜನೇಯ ಸೇವಾ ಸಮಿತಿಯ ಜೊತೆಗೆ ಕೈಜೋಡಿಸಿ ಮಾಸಿಕ ಸಹಾಯಧನ ನೀಡುತ್ತಾ ಬಂದಿರುತ್ತಾರೆ. ಶ್ರೀಯುತ ವಿಕ್ಕಿ ಶೆಟ್ಟಿಯವರು ಬಜರಂಗ ದಳದ ಕಾರ್ಯಕರ್ತ ಎನ್ನುವುದಕ್ಕೆ ಹೆಮ್ಮೆ ಪಡುವಂಥ ವಿಚಾರವಾಗಿದೆ. ನಮ್ಮ ರಕ್ತ ಸಂಬಂಧಿಗಳು ನಮ್ಮ ಕಷ್ಟಗಳಿಗೆ ನೆರವಾಗದ ಈ ಕಾಲದಲ್ಲಿ ಶ್ರೀಯುತರಾದ ವಿಕ್ಕಿ ಶೆಟ್ಟಿಯವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಮನಸ್ಸಿನಿಂದ ಸಮಾಜ ಸೇವೆ ಮಾಡುತ್ತಿದ್ದಾರೆ. ಇವರ ಈ ಕಾರ್ಯ ನಮ್ಮೆಲ್ಲ ಯುವ ಸಮುದಾಯಗಳಿಗೆ, ಯುವ ಸಂಘಟನೆಗಳಿಗೆ ಪ್ರೇರಣೆಯಾಗಲಿ. ಇವರಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡುವ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಮಾಜ ಸೇವೆ ಮಾಡ್ತೀನಿ. ಸೊಲ್ಮೇಲು ಲೇಖಕ ಈಗಿನ ಭಜನೆಯ ಶಕ್ತಿ ಮತ್ತು ಸೊಲ್ಮೇಲು ಶ್ರೀರಮ್ಮ 5ನೇ ವರ್ಷದ ಈ ಪಾದಯಾತ್ರೆಗೆ ನಮಗೆ ದೀಪರಾಜ್ಯನಿಗೆ ಬೈದಿನ ಶ್ರೀ ಸುಬ್ರಯ್ಯ ಪೂಜಾರಿ ಅರಸು ಬಂಡಿತಾಯ ಮತ್ತು ಪೂಜಾರಿ ಆದ ಮೇರೆಗೆ ವಿಶ್ವ ಹಿಂದೂ ಪರಿಷತ್ ಬೈದಕ್ಕೆ ಬರೋದು ಹೃತ್ಪೂರ್ವಕವಾಗಿ ಸೊಲ್ಮೇಲು ಸಂದೇಶ ಮತ್ತೊಂದು ಅಂಚಿದೆ ಸಮಯದ ಅಭಾವದಿಂದ ಅತಿಥಿಗಳು ಬಂದಿರು ಪೂರ್ವಿಗಳ ಉರಂದಿನ ಪೂರ್ವಿಗಳ ವಿಶ್ವ ಹಿಂದೂ ಪರಿಷತ್ ಬರೋದು ಒಟ್ಟಿಗೆ ಅದು ಸೊಲ್ಮೇಲು
ಜೇರಿ ಜೆರಾಲ್ ಡಿಸೋಜ ಮಕ್ಕಳು ನಮಕ್ ವರ್ಷ ಪ್ರತಿ ಪಾನೀಯದ ವ್ಯವಸ್ಥೆ ಉಂಟು ಮಕ್ಕಳಿಗೆ ಸಂಘಟನೆಯ ಪರವಾದ ಅಂಚನೆ ಊರ್ದ ಹಿಂದೂ ಬಾಂಧವ್ಯಗಳ ಪರವಾದ ಹೃತ್ಪೂರ್ವಕವಾಗಿನ ಧನ್ಯವಾದಗಳು.
ದೀರ್ಘಾಯತ್ವ ಆರೋಗ್ಯ ವಾಕ್ಪಟುತ್ವ ಹರಿಸ್ಮರಣೆ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಆಂಜನೇಯ ಬಲ ಭೀಮ ಭಕ್ತವರ ದುರಿತ ಫಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಸ್ಮರಣೆ ಕೊಡು ರಾಮ ಸೇವೆಯ ಕೊಡು ರಾಮಾಯಣದ ಕಥೆಗಳು ಒಂದು ಕೂಡು ರಾಮ ಸ್ಮರಣೆ ಕೊಡು ರಾಮ ಸೇವೆಯ ಕೊಡು ರಾಮಾಯಣದ ಕಥೆಗಳು